ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಗಳು ನಡೆಯುತ್ತಿದ್ದು ಇದರಲ್ಲಿ ಜನರ ಸಹಭಾಗಿತ್ವವು ಅಗತ್ಯವಾಗಿದೆ. ಹೀಗಾಗಿ ಬಿಎಲ್ಒಗಳು ಮನೆಗೆ ತಲುಪಿಸಿರುವ ಎಸ್ಐಆರ್ ಫಾರ್ಮ್ ಭರ್ತಿ ಮಾಡಿ ಜುಲೈ 29ರೊಳಗೆ ತಲುಪಿಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ತಿಳಿಸಿದ್ದಾರೆ. ಈ ಬಗ್ಗೆ ಪ್ರಕಟಣೆ ನೀಡಿರುವ ಅವರು 11.86% ಮಾತ್ರ ಜಿಲ್ಲೆಯಲ್ಲಿ ಪ್ರಗತಿ ಆಗಿದ್ದು ಫಾರಂಗಳನ್ನು ಡಿಜಿಟಲೈಸೇಷನ್ ಮಾಡಿರುವುದು ಮಾತ್ರ ಮತದಾರರ ಪಟ್ಟಿಯಲ್ಲಿ ಬರುತ್ತದೆ. ಅದು ಮತದಾರರ ಹಕ್ಕು ಆಗಿದ್ದು ಇದನ್ನು ನೀಡಲು ಅಧಿಕಾರಿಗಳ ಜೊತೆಗೆ ಮತದಾರರು ಕೈ ಜೋಡಿಸಬೇಕು. ಒಂದೇ ದಿನ ಬಿಎಲ್ಒಗಳು ಮನೆಗೆ ಬಂದಾಗ ಅದನ್ನು ನೀಡಲು ಮುಂದಾಗಿ ತುಂಬಾ ತಡ ಮಾಡಿಕೊಟ್ಟಲ್ಲಿ ಸಾವಿರಾರು ಫಾರಂಗಳನ್ನು ಒಂದೆರಡು ದಿನಗಳಲ್ಲಿ ಡಿಜಿಟಲೈಸೇಷನ್ ಮಾಡಲು ನಮಗೂ ಕಷ್ಟ ಸಾಧ್ಯ. ಹೀಗಾಗಿ ಈ ವಾರದೊಳಗೆ ಮುಂದಾಗಿಯೇ ನೀಡಿದರೆ ನಮಗೆ ಸಹಕಾರಿ ಆಗುತ್ತದೆ. ಈ ಬಗ್ಗೆ ಏನಾದರೂ ಸಮಸ್ಯೆಗಳು ಇದ್ದಲ್ಲಿ ಮತದಾರರ ಸೆಂಟರ್ ಕೇಂದ್ರದಲ್ಲಿ ಅಧಿಕಾರಿಗಳನ್ನ ಸಂಪರ್ಕಿಸಿ ಮಾಹಿತಿ ಪಡೆದುಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲೆಕ್ಷನ್ ಕಮಿಷನ್ನ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ SIR ಅಂತ ಏನು ನಡೀತಾ ಇದೆ, ಇದರಲ್ಲಿ ನಮ್ಮ ಎಲ್ಲ ಒಂದು ಅಧಿಕಾರಿಗಳ ಕರ್ತವ್ಯ ಏನಿರುತ್ತೋ ಅದೇ ರೀತಿ ತಮ್ಮ ಕರ್ತವ್ಯನೂ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಈ ಒಂದು ವಿಡಿಯೋ ಮೂಲಕ ನಾನು ತಮ್ಮಲ್ಲಿ ಏನು ಕೋರ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿಗೆ ನಮ್ಮ ಜಿಲ್ಲೆಯಲ್ಲಿ ಟೋಟಲ್ ಒಟ್ಟು 18,03,766 ಮತದಾರರ ಪೈಕಿ 17,75,811 ಅಂದರೆ ಅಂದಾಜು 98.45% ಅಷ್ಟು ಮತದಾರರಿಗೆ ನಮ್ಮ ಎಲ್ಲ BLOಗಳು ಎನ್ಯುಮರೇಷನ್ ಫಾರ್ಮ್ಗಳನ್ನ ವಿತರಣೆ ಮಾಡಿರುತ್ತಾರೆ. ಆದರೆ ಈ ಒಂದು ವಿತರಣೆ ಆದ ನಂತರನೂ ಕೂಡ ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ನಮಗೆ ಹಿಂತಿರುಗಿಸಿರೋದು ಬರೀ 2,13,939 ಜನರು ಮಾತ್ರ. ಅಂದರೆ 11.86% ಜನ ಮಾತ್ರ ನಮಗೆ ಎನ್ಯುಮರೇಷನ್ ಫಾರ್ಮ್ನ ಭರ್ತಿ ಮಾಡಿ ಹಿಂತಿರುಗಿಸಿದ್ದೀರಿ. ತಮ್ಮೆಲ್ಲರಿಗೂ ನಾನು ಹೇಳೋದಕ್ಕೆ ಇಷ್ಟಪಡೋದಿಷ್ಟೇ, ಈ ತಿಂಗಳ 29ನೇ ತಾರೀಕು ಅಂದರೆ 29/7/2026 ಒಳಗಡೆ ನಾವು ಇಷ್ಟು ಜನರ ಒಂದು ಎನ್ಯುಮರೇಷನ್ ಫಾರ್ಮ್ನ ಡಿಜಿಟೈಸ್ ಮಾಡಬೇಕಾಗುತ್ತೆ. BLOಗಳು ತಮ್ಮ ಒಂದು ಆ್ಯಪ್ನಲ್ಲಿ ಡಿಜಿಟೈಸ್ ಮಾಡೋದಕ್ಕೆ ಕನಿಷ್ಠ ಪಕ್ಷ 2 ರಿಂದ 4 ನಿಮಿಷಗಳು ಅವರಿಗೆ ಹಿಡಿಯುತ್ತೆ. ಸೊ ಇಷ್ಟು ಲಕ್ಷಾಂತರ ಮತದಾರರ ಒಂದು ಎನ್ಯುಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ ಮಾಡೋದಕ್ಕೆ ನಮಗೂ ಕೂಡ ಸಾವಿರಾರು ಗಂಟೆಗಳು ಅವಶ್ಯಕತೆ ಇದೆ. ಇವತ್ತಿಗೆ ಏನು 11.86% ನಮ್ಮ ಪ್ರಗತಿ ಇದೆ, ಇದನ್ನ ಹೆಚ್ಚು ಮಾಡೋದು ನಮ್ಮ ಕರ್ತವ್ಯದ ಜೊತೆಗೆ ತಮ್ಮ ಸಹಕಾರನೂ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ತಮಗೆಲ್ಲ ಗೊತ್ತಿರೋ ಹಾಗೆ ಯಾವ ಎನ್ಯುಮರೇಷನ್ ಫಾರ್ಮ್ನ ನಾವು ಡಿಜಿಟೈಸ್ ಮಾಡ್ತೀವಿ ಅವರ ಒಂದು ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಮಾತ್ರ ಡ್ರಾಫ್ಟ್ ಮತದಾರರ ಪಟ್ಟಿಯಲ್ಲಿ ಮುಂದೆ ಬರುತ್ತೆ. ಅಂದರೆ 29/7/2026 ತನಕ ನಮ್ಮ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರ ಹಕ್ಕನ್ನು ಕೂಡ ನಾವು ಇದರಲ್ಲಿ ಈ ಒಂದು ಎನ್ಯುಮರೇಷನ್ ಫಾರ್ಮ್ ಮೂಲಕ ನಾವು ಕೊಡ್ತಾ ಇದ್ದೀವಿ. ಈ ಒಂದು ಹಕ್ಕು ತಮಗೆ ನೀಡುವಲ್ಲಿ ನಮ್ಮ ಪಾತ್ರದ ಜೊತೆಗೆ ತಮ್ಮ ಒಂದು ಸಹಕಾರನೂ ಕೂಡ ಬಹಳಷ್ಟು ಅವಶ್ಯಕವಾಗಿದೆ.